ಇವತ್ತು ಸ್ವಲ್ಪ ಸರ್ಪ್ರೈಸ್ ಅನಿಸಿರ್ಬೋದು. ಏಕೆಂದರೆ 11:30ಗೆ ಬನ್ನಿ, 12 o'clockಗೆ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ, ಕರೆಕ್ಟಾ? ಸೊ ಐ ಡಿಂಟ್ ಟೋಲ್ಡ್ ದಟ್ ಐ ಡೂ ಸೆಲೆಬ್ರೇಷನ್. ಯಾಕೆಂತ ಹೇಳಿದರೆ ಇಟ್ಸ್ ಮೈ ಡ್ಯೂಟಿ ಟು ಡೂ ಅ ಗ್ರ್ಯಾಜುಯೇಷನ್ ಡೇ. It's a Chetna's Education Foundation is only believe in giving education and training and giving a moral to the students. And if students done any mistakes, if you carry forward, then it is a loser for some of the students who are really performed very well in our academic age. So ಇವತ್ತು ನಾನು ಇಂಟ್ರೆಸ್ಟಲ್ಲಿ ಇದ್ದೀನಿ ಅಂತ ಹೇಳಿದರೆ, ಬೆಳಿಗ್ಗೆ ನಿನ್ನೆಲ್ಲ ಕೂತ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ. ಯಾರಿಗೆ ಇವನ್ ರೆನಿಟ್ ಆಗಲಿ ಸೌಮ್ಯನಿಗಾಗಲಿ ಕೂಡ ಗೊತ್ತಿಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು, ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡಲಿಲ್ಲ. ಸೊ ನಿಮಗೆ 12 o'clock ಹೇಳಿದ್ರು ಕೂಡ ನಿಮಗೆಲ್ಲ ಲಂಚ್ ಅರೇಂಜ್ ಮಾಡಿದ್ದೀನಿ. ಅದು ಕೂಡ ನನ್ನ ಕೈಯಲ್ಲೇ ನಿಮಗೆ ಕುಕ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಸಾಧಾರಣ 7:30ಗೆ ನಾನು ಶುರು ಮಾಡಿದ್ದೀನಿ. ನಿಮಗೆ ವೆಜ್ ಇದ್ದಾರೆ, ವೆಜ್ನವರಿಗೆ ನಾನ್ ವೆಜ್ ನಾನು ಇಷ್ಟು ನಿಮಗೆ ಒಂದು ನನ್ನ ಕೈಯಲ್ಲಿ ಅಡುಗೆ ಒಳಗೆ ನಾನು ಆರ್ಡ್ರ್ ಮಾಡ್ಬೋದಿತ್ತು. ಯಾಕೆಂದರೆ ನಾವು ಕೊಡುವಂಥ ಪ್ರೀತಿಯನ್ನು ಆ ಫುಡ್ಡಲ್ಲಿ ಕೂಡ ನಾವು ಪ್ರೀತಿ ತೋರಿಸ್ತಾ ಇದ್ದೀವಿ. ಯಾಕೆಂದ್ರೆ ನೀವು ನೋಡಿರ್ಬೋದು, ನಮ್ಮ ಮಕ್ಕಳು ಹುಷಾರಿಲ್ಲದಿದ್ರೂ ಕೂಡ ಇವನ್ ರೇಷನ್ ಹುಷಾರಿಲ್ಲದಾಗ ನಾನು ಅವ್ರ ರೂಮಿಗೆ ಕರ್ಕೊಂಡು ಹೋಗಿ ನಾನು ಒಂದು ಬಾಂಡ ಹಿಡ್ಕೊಂಡು ಕೂಡ ಹೋಗಿ ಕೊಟ್ಟಿದ್ದೀನಿ, ಈಗ ಹುಷಾರಿಲ್ಲ ನೀನು ನೋಡು ಅಂತ ಹೇಳ್ಕೊಂಡು. ಸೊ ನಾವು ಮಕ್ಕಳನ್ನು ಎಲ್ಲ ಪೇರೆಂಟ್ಸ್ಗಳು ಬಿಟ್ಟು ಬಂದಾಗ ಇಟ್ಸ್ ಅವರ್ ಡ್ಯೂಟಿ ಟು ನಾಟ್ ಓನ್ಲಿ ಗಿವ್ ಅ ಸ್ಟೂಡೆಂಟ್ ಎಜುಕೇಷನ್, ವಿ ಹ್ಯಾವ್ ಆಲ್ ದ ಲೈಕ್ ನಮ್ಮ ಎಲ್ಲ ಮಕ್ಕಳನ್ನು ನಾವು ಕೇರ್ಫುಲ್ಲಾಗಿ ಕೇರಿಂಗಾಗಿ ನೋಡುವಂಥದ್ದು ಕೂಡ ನನ್ನದು ರೆಸ್ಪಾನ್ಸಿಬಿಲಿಟಿ. ನಮ್ಮಲ್ಲಿ ಕೇಳೋದು ಸ್ಕಿಲ್, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ವರ್ಕ್, ಎಷ್ಟು ಚೆನ್ನಾಗಿ ಗೊತ್ತಿದೆ, ಎಷ್ಟು ಹಾರ್ಡ್ ವರ್ಕಿಂಗ್ ಮಾಡ್ತಾರೆ, ಅದರ ಮೇಲೆ ನಿಮ್ಮದು ಕ್ಯಾಲಿಬರ್. ನೀವು ಬೇಕಾದ್ರೆ ಹೇಳಿ ಯಾವುದಾದ್ರೂ ಪಾರ್ಲರಿಗೆ ಹೋಗಿ ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ಲ ಸಿಗಬೇಕಷ್ಟೇ, ನಿಮಗೆ ಜಾಬಿಗೆ ತಗೊಳ್ತಾರಿಲ್ವ ಅಂತ ನೋಡಿ. ಅದು ಕೂಡ ಚೇತನಾಸಲ್ಲಿ ಕಲ್ತಿದ್ದೀನಿ ಅಂತ ಹೇಳಿದರೆ ನಿಮಗೆ ವಿದೌಟ್ ಸರ್ಟಿಫಿಕೇಟ್ ನೀವು ಜಾಬ್ಸ್ ಕೊಡ್ತೀವಿ. ಬಟ್ ನಿಮ್ಮ ಸ್ಕಿಲ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ಯಾಷನ್ ಇಂಪಾರ್ಟೆಂಟ್, ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ಇಲ್ಲಿ ನಮ್ಮ ಸ್ಟೂಡೆಂಟ್ಗಳು ಇಲ್ಲಿಂದ ಹೊರಗೆ ಕಳಿಸುವಾಗ ನಮಗೆ ಭಯ ಇದೆ. ಏನು ಭಯ ಹೇಳಿದರೆ, ನಮ್ಮ ಮಕ್ಕಳು ಹೊರಗೆ ಹೋಗಿ ಚೆನ್ನಾಗಿ ಮಾಡ್ತಾರೋ ಇಲ್ವ ಅಂತ ನಮ್ಮಲ್ಲಿ ಭಯ ಇರುತ್ತೆ. ಕಲಿಬೇಕು, ಚೆನ್ನಾಗಿ ಹೋಗಬೇಕು, ನಮ್ಮ ಹೆಸರನ್ನು ಚೆನ್ನಾಗಿ ತೊಗೊಳ್ಬೇಕು. ಬೇರೆ ಕಡೆ ಹೋಗಿ ನಮ್ಮ ಹೆಸರು ಹಾಳಾದರೆ ನಮಗೆ ಭಯ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ಮೈ ಸ್ಟೂಡೆಂಟ್ಸ್, ವಿ ಟ್ರೈಡ್ ಅವರ್ ಬೆಸ್ಟ್ ಟು ಟ್ರೈನ್ ಯು, ಟೀಚ್ ಯು. ದೇರ್ ಆರ್ ಅಪ್ಸ್ ಆ್ಯಂಡ್ ಡೌನ್ಸ್ಗಳಿರ್ಬೋದು, ನಮ್ಮಲ್ಲಿ ಕೂಡ ತಪ್ಪಾಗಿರ್ಬೋದು. ಬಟ್ ನೀವು ಬೆಳಿಬೇಕು, ನೀವು ಒಳ್ಳೇದಾಗಬೇಕಂತ ಒಂದೇ ಒಂದು ಉದ್ದೇಶದಿಂದ ನಾವು ನಿಮಗೆ ಸ್ಟ್ರಿಕ್ಟಾಗಿ ಇರ್ತೀವಿ ವಿನಃ ನಾವು ಬೇರೆ ಯಾವ ಇಂಟೆನ್ಷನ್ ಕೂಡ ನಮ್ಮಲ್ಲಿ. ನಿಮ್ಮ ಸರ್ ನಮ್ಮ ಪ್ರಜ್ವಲ್ ಯಾವುದೇ ರೀತಿದು ಒಂದು ಟೈಮ್ ಕನ್ಸರ್ನ್ ಇಟ್ಕೊಳ್ಳೋದೆ ನಿಮಗೆ ಬಹಳ ಚೆನ್ನಾಗಿ ಅವ್ರು ಹೇಳಿಕೊಟ್ಟಿದ್ದಾರೆ. ಅದು ಕೂಡ ಸೈನ್ಸ್ ಅಂಡರ್ಸ್ಟ್ಯಾಂಡ್ ಆಗೋರು. ಏಕೆಂದರೆ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಎಲ್ಲಿ ಕೂಡ ಒಂದು ಸೈನ್ಸ್ ಟೀಚರಲ್ಲೇ ಇಟ್ಟು ನಮಗೆ ಸ್ಟಿಡೋಸ್ಕೋ ಮಾಡಿದಾಗ ಸೈನ್ಸ್ ಟೀಚರ್ಸ್ ಎಲ್ಲ ಇಟ್ಕೊಂಡೇ ಮಾಡಿದ್ದಾರೆ. ದ್ಯಾಟ್ ಸ್ಪೆಷಲಿ ನಮ್ಮ ಸ್ಟಿಡೋಸ್ಕೋ ಮಾಡುವಾಗ ಡಾಕ್ಟರ್ಸನ್ನೇ ಕಲಿಸೋದು ನಮಗೆ. ಸೊ ನಾವು ಸ್ಟಿಡೋಸ್ಕೋ ಅಂತ ಹೇಳಿದ್ರೆ ಬಾಡಿ ಅನಾಟಮಿ ಪೂರ್ತಿ ಕಲಿತೀವಿ. ಬಟ್ ನಾವಿನ್ನು ಆದಷ್ಟು ಮಟ್ಟಲ್ಲಿ ನಾವು ವಿ ಆರ್ ಟ್ರೈಡ್ ಅವರ್ ಬೆಸ್ಟ್ ಟು ಸೈನ್ಸನ್ನು ಬಿಡಿಸಿ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಷ್ಟು ಮಂದಿಗೆ ಅರ್ಥ ಆಗಿದೆ, ಎಷ್ಟು ಮಂದಿ ಮರೆತು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಪ್ಲಸ್ ನಾವು ಎಕ್ಸಾಮ್ ಕೊಟ್ಟಿದ್ದೀವಿ, ಟೆಸ್ಟ್ ಕೊಟ್ಟಿದ್ದೀವಿ, ರೈಟಿಂಗ್ಸ್ ಮಾಡಿಸಿದ್ದೀವಿ, ಪ್ರತಿ ಒಂದರ ಮೇಲೆ ನಿಮಗೆ ಫೋಕಸ್ ಮಾಡಿಸಿದ್ದೀವಿ. ಯಾಕಂದರೆ ಟೆಸ್ಟ್ ಒಂದೇ ಒಂದು ಕಾರಣಕ್ಕೋಸ್ಕರ ಟೆಸ್ಟ್ ಕೊಡ್ತಾರಂತಾರೆ, ಓದ್ತಿರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಮಾಡೋದು. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ವಿಶಸ್ ಫ್ರಮ್ ಚೇತನಾಸ್ ಅಕಾಡೆಮಿ. Chetna ma'am. I was very happy to announce that Indian Group of Institution, my institute, is associated with Chetna's Academy for giving certifications like in beauty and wellness. So we have a few more plans like diploma as well as advanced diploma and degree as well, because we are associated with the university where we have all these short-term courses and long-term courses as well as degree courses. Even you wonder that there is a degree course in beauty and wellness for 3 years where you can fetch a very good job. So it will be like 3 years. First year you get a diploma, second year you get an advanced diploma, third year you get a degree.
as well as we have a short-term course where we are getting certification from State Council, recognized by Government of NCT New Delhi. So almost few of this The batch students are enrolled for that, and we are going to get the certifications very shortly. So as you know, industry, beauty industry in India is very big industry because ಭಾರತದಲ್ಲಿ ಏನು ಕೊಟ್ಟರು ಕೂಡ ಸೇಲ್ ಆಗುತ್ತೆ. ಅದರಲ್ಲಿ ಕೂಡ ಕಾಸ್ಮೆಟಿಕ್ಸ್ ಅಂತೂ ಹೆಚ್ಚು ಸೇಲ್ ಆಗೋದು ಭಾರತದಲ್ಲಿ. ಯುರೋಪಲ್ಲಾಗಲಿ ಅವರಿಗೆಲ್ಲ ಬೇಡವೆಲ್ಲ ಇಲ್ಲಿ ಕಳಿಸ್ತಾರೆ. ಅದರರ್ಥ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರ್ತಾ ಇದೆ ಗೌರ್ಮೆಂಟ್ನಾಗೆ, ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಹೈಯೆಸ್ಟ್ ಮಾರ್ಜಿನ್ ಮತ್ತು ಹೈಯೆಸ್ಟ್ ಪ್ರಾಫಿಟ್ ಮಾಡುವಂಥದ್ದು ಇಂಡಿಯಾದಲ್ಲಿ. ಸೊ ಇಲ್ಲಿ ಹೈಯೆಸ್ಟ್ ಕಾಸ್ಮೆಟಿಕ್ ಸೇಲ್ ಆಗ್ತದೆ. ಅರ್ಥ ಏನು? ಕಾಸ್ಮೆಟಿಕ್ ಯೂಸ್ ಮಾಡೋರಿದ್ದಾರೆ, ಅದನ್ನು ಪ್ರಾಪರಾಗಿ ಯೂಸ್ ಮಾಡಬೇಕು ಅಂತ ಹೇಳಿಕೊಡುವಂಥದ್ದು ಚೇತನ್ ಮೇಡಮ್ ಅಂತ ಟ್ರೈನರ್ಗಳ ಜವಾಬ್ದಾರಿ. ಅದರಿಂದಾಗಿ ಇಲ್ಲಿ ಇಂಡಸ್ಟ್ರಿ ಬೆಳೀತಾ ಇದೆ. ಬೆಳೆಯುವಾಗ ಆಟೋಮೆಟಿಕ್ಲಿ ಅದಕ್ಕೆ ಯಾರು ಬೇಕು? ಟ್ರೈನರ್ಸ್ ಬೇಕು ಅಥವಾ ಬ್ಯೂಟಿಷಿಯನ್ಸ್ಗಳು ಬೇಕು. ಅದರ ಅರ್ಥ ಸ್ಕಿಲ್ ಬೇಕು ಅಂತ ಅರ್ಥ. ನೀವೀಗ PUC ಮಾಡಿದ ಕೂಡಲೇ ನೀವು ಬ್ಯೂಟಿಷಿಯನ್ ಮಾಡಲಿಕ್ಕೆ ಆಗುತ್ತೆ. ಅದರೊಟ್ಟಿಗೆ ಟ್ರೈನಿಂಗ್ ಮಾಡಿದರೆ ಮಾತ್ರ ಈ ಥರ ಮಾಡೋಕ್ಕಾಗುತ್ತೆ. ಸೊ ಸ್ಕಿಲ್ಲನ್ನು ಕೊಡುವಂಥ ಕೆಲಸವನ್ನು ಮೇಡಮ್ ಮಾಡ್ತಾ ಇದ್ದಾರೆ, ಅಥವಾ ಮೇಡಮ್ ಅಂತ ಇನ್ಸ್ಟಿಟ್ಯೂಟ್ಗಳು ಮಾಡ್ತಾ ಇದೆ. ಅವರೊಟ್ಟಿಗೆ ಒಂದು ಅಸೋಸಿಯೇಟ್ ಆಗ್ಬೋದು ನಮಗೆ ಕೂಡ ತುಂಬ ಹೆಮ್ಮೆ. ವಾಟ್ಸ್ ಫಸ್ಟ್ ಟೈಮ್ ನೀವು ಐ ಗೆಸ್ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಖಾಲಿ ಇಬ್ಬರು ಮೂವರು ಮಾತ್ರ ಇದ್ದಿದ್ದು. ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬಂದು ಸೈನ್ಸ್ ಕಲಿತು ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಎಕ್ಸ್ಪ್ಲೈನ್ ಯು ಫ್ರಮ್ ದಿ ಸ್ಟಾರ್ಟ್. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಲೆವೆಲಿಂದ ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಬಟ್ ಆನೆಸ್ಟ್ಲಿ ಯು ಗೈಸ್ ಡಿಡ್ ಅ ವೆರಿ ಗುಡ್ ಜಾಬ್. ಮಾರ್ಕ್ಸ್ ಕೂಡ ಒಳ್ಳೆ ಸಿಕ್ಕಿತ್ತು. ಸೌಮ್ಯ, ಡಿಪ್ಲೊಮಾ ಇನ್ ಬ್ಯೂಟಿ ಕಾಸ್ಮೆಟಾಲಜಿ ಕೋರ್ಸನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ. ಇವತ್ತು ನಮ್ಮದು ಗ್ರ್ಯಾಜುಯೇಷನ್ ಡೇ. ನನಗೆ ಇಲ್ಲಿ ಚೇತನಸಲ್ಲೇ ಕಡಿಬೇಕಂತೇಳಿ ತುಂಬ ಆಸೆ ಇತ್ತು. ಅದಕ್ಕೆ ನಾನು 5 ಅವರ್ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೆ ನಾನು, ಅಪ್ ಆ್ಯಂಡ್ ಡೌನ್ ಡೈಲಿ. ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಥ್ಯಾಂಕ್ ಯು ಪ್ರಜ್ವಲ್ ಸರ್ ಆ್ಯಂಡ್ ಚೇತನ ಮ್ಯಾಮ್ ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟಿಂಗ್. ನನ್ನ ಹೆಸರು ಧನ್ವಿ ಕೋಟ್ಯಾನ್ ಅಂತ. ನಾನು ಬೆಳ್ತಂಗಡಿಯಿಂದ ಬಂದಿದ್ದೇನೆ. ನಾನು PUC ಮುಗಿಸಿ ನನಗೆ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದದ್ರಿಂದ ಗೂಗಲಲ್ಲೆಲ್ಲ ತುಂಬ ರಿಸರ್ಚ್ ಮಾಡಿ ಯಾವುದು ಒಳ್ಳೇದಿದೆ ಅಂತ. ಲಾಸ್ಟಿಗೆ ನನಗೆ ಚೇತನಾಸ್ ಬ್ಯೂಟಿ ಅಕಾಡೆಮಿ ಬಗ್ಗೆ ಗೊತ್ತಾಯಿತು. ಇದರ ಬಗ್ಗೆ ಗೊತ್ತಾದ ನಂತರ ಇದರ ಬಗ್ಗೆ ಸ್ವಲ್ಪ ತುಂಬಾ ರಿಸರ್ಚ್ ಮಾಡಿ ಒಳ್ಳೇದಿದೆ ಅಂತ ಎನ್ನಿಸ್ಕೊಂಡು ಎಕ್ಸ್ಪೆಕ್ಟೇಷನ್ ಎಲ್ಲ ತುಂಬಾ ಇತ್ತು. ಇಲ್ಲಿ ಸೇರಿದ ಮೇಲೆ ಸಹ ಹಾಗೆ ಆ ಎಕ್ಸ್ಪೆಕ್ಟೇಷನ್ ಇದು ಮೀರಿದ ಎಜುಕೇಷನ್ ಇಲ್ಲಿ ನಮಗೆ ಕೊಡ್ತಾಯಿದ್ರು. ನಮಗೆ ಹ್ಯಾಂಡ್ ಆನ್ ಪ್ರಾಕ್ಟೀಸ್ ಎಲ್ಲ ಕೊಡ್ತಿದ್ರು. ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ವಿ. ತುಂಬ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾವು ಒಂದರ ಬಗ್ಗೆ ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಲಿಕ್ಕೆ ಹೇಳ್ಕೊಡ್ತಿದ್ರು. ಎಜುಕೇಷನ್ ಅಲ್ಲದೆ ತುಂಬ ನಮಗೆ ಬೇರೆ ಹೇಗಿರಬೇಕು, ಹೈಜೀನ್ ಆಗಲಿ ಪ್ರತಿಯೊಂದು ವಿಷಯನೂ ಪ್ರೊಫೆಷ್ನಲ್ ಆಗಿ ನಮಗೆ ಹೇಳ್ಕೊಡ್ತಾಯಿದ್ರು. ಹಾಗೆ ನಾನು ಮಾಡಿದ್ದು ಬ್ಯೂಟಿಷನ್ ಕೋರ್ಸ್ ಆಗಿತ್ತು. ಅದು 4 ಮಂತ್ಸಿದು ಕೋರ್ಸ್ ಇತ್ತು. ಅದು ಕಂಪ್ಲೀಟ್ ಆಗಿ ನಮಗೆ ನೆಕ್ಸ್ಟ್ ಇಲ್ಲಿ ತನಕ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಇಲ್ಲೇ. ಇವಾಗ ನಮ್ಮದು ಸರ್ಟಿಫಿಕೇಷನ್ ಡೇ. ಇವತ್ತು ಸರ್ಟಿಫಿಕೇಟ್ ಸಿಕ್ತು. ಥ್ಯಾಂಕ್ ಯು. ನಮಸ್ತೆ, ನಾನು ಮುರಳಿ ಹೊಸಮಜಲು ಅಂತೇಳಿ, ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಂಗಳೂರು ಇದರ ಆಡಳಿತ ನಿರ್ದೇಶಕ. ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಹಲವಾರು ಕೋರ್ಸ್ಗಳನ್ನು ನೀಡ್ತಾ ಇದ್ದೇವೆ. ಏವಿಯೇಷನ್ ಆಗಲಿ, ಲಾಜಿಸ್ಟಿಕ್ಸ್, ಕಂಪ್ಯೂಟರ್ಸ್, ಈ ಥರ ಡಿಗ್ರಿ ಡಿಪ್ಲೊಮಾ ಕೋರ್ಸ್ಗಳು. ಅದೇ ರೀತಿಯಲ್ಲಿ ಚೇತನ ಅವರ ಈ ಇನ್ಸ್ಟಿಟ್ಯೂಟೊಟ್ಟಿಗೆ ಕೂಡ ನಾವು ಬ್ಯೂಟಿ ಮತ್ತು ವೆಲ್ನೆಸ್ ಕೋರ್ಸನ್ನು ಮಾಡ್ತಾ ಇದ್ದೇವೆ. ಏನು ಟ್ರೈನಿಂಗ್ ಚೇತನ ಅವರು ನೀಡ್ತಾ ಇದ್ದಾರೆ, ಆ ಮಕ್ಕಳಿಗೆ ಸರ್ಟಿಫಿಕೇಷನ್ ಕೊಡುವಂಥ ಕೆಲಸವನ್ನು ನಾವು ನಮ್ಮ ಟೈಅಪ್ ಮುಖಾಂತರ ಮಾಡ್ತಾ ಇದ್ದೇವೆ. ಅದು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಆಗಿರ್ಬೋದು, ಗೌರ್ಮೆಂಟ್ ಸರ್ಟಿಫಿಕೇಷನ್ ಆಗಿರ್ಬೋದು. ಅದು ಅವರ ಜಾಬ್ ಅಥವಾ ಉದ್ಯಮಕ್ಕೆ ಅಥವಾ ಸ್ವಂತ ಉದ್ಯಮ ಆರಂಭಿಸುವಾಗ ಅವರಿಗೆ ತುಂಬ ಹೆಲ್ಪ್ ಆಗುವ ರೀತಿಯಲ್ಲಿ ಆ ಸರ್ಟಿಫಿಕೇಟನ್ನು ನಾವು ನೀಡ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಭಾರತದ ಮಾರುಕಟ್ಟೆಯಲ್ಲಿ ಸೌಂದರ್ಯ ಉದ್ದಿಮೆಗೆ ಅಥವಾ ಸೌಂದರ್ಯ ಕ್ಷೇತ್ರಕ್ಕೆ ತುಂಬ ಬೆಲೆ ಇದೆ. ಯಾಕೆಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ. ಹಾಗಿರುವಾಗ ನಮ್ಮಲ್ಲಿ ಉಪಯೋಗಿಸುವಷ್ಟು ಕಾಸ್ಮೆಟಿಕ್ಸ್ ಬೇರೆ ಯಾವುದೇ ಕಂಟ್ರೀಸಲ್ಲಿ ಉಪಯೋಗಿಸೋದಿಲ್ಲ. ಆಗಿರುವಾಗ ಹೆಚ್ಚಿನ ವಿದೇಶಿ ಕಂಪನಿಗಳು ಕೂಡ ಲೈಕ್ ಲಾರೆಲ್ ಅಂಥ ಕಂಪನೀಸ್ ಎಲ್ಲ ಬಂದು ಇಲ್ಲಿ ಒಳ್ಳೆಯ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದೆ. ಆಗ ಪ್ರಾಡಕ್ಟ್ ಸೇಲ್ ಆಗ್ತದೆ. ಸೇಲ್ ಆಗುವಾಗ ಡೆಫಿನೆಟ್ಲಿ ಅದಕ್ಕೆ ಒಳ್ಳೆ ಸ್ಕಿಲ್ಡ್ ಆಗಿರುವಂಥ ಏನು ಬ್ಯೂಟಿಷಿಯನ್ಸ್ ಆಗಲಿ ಅಥವಾ ಕಾಸ್ಮೆಟಾಲಜಿಸ್ಟ್ಸ್ ಆಗಲಿ ಅವರು ಬೇಕಾಗುತ್ತೆ.
ಅದನ್ನು ತಯಾರು ಮಾಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಚೇತನ ಅವರು ಮಾಡ್ತಾ ಇದ್ದಾರೆ. ಬಿಕಾಸ್ ಶಿ ಈಸ್ ಹರ್ಸೆಲ್ಫ್ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಟ್ರೈನರ್ ಅವರು. ಅವರ ಅನುಭವವನ್ನು ಈ ಮಕ್ಕಳಿಗೆಲ್ಲ ಅವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರು ಮಾತ್ರ ಅಲ್ಲ, ನಾನು ನೋಡುವಾಗ ಬಹುಶಃ ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದು ಮಕ್ಕಳು ಇವರಲ್ಲಿ ಟ್ರೈನಿಂಗ್ ತಗೊಳ್ತಾರೆ ಅಂತ ಹೇಳುವಾಗ ಅಲ್ಲಿ ತುಂಬ ಕ್ವಾಲಿಟಿ ಇದೆ ಅಂತ ಅರ್ಥ. ಅದರೊಟ್ಟಿಗೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೂಡ ಅವರೊಟ್ಟಿಗೆ ಸಹಯೋಗ ಹೊಂದಿದೆ. ಅದರಿಂದಾಗಿ ಒಂದು ಕಡೆಯಿಂದ ಒಳ್ಳೆ ಸ್ಕಿಲ್ಡ್ ಟ್ರೈನಿಂಗ್ ಸಿಗುತ್ತೆ, ಪ್ಲಸ್ ಅವರಿಗೆ ಉತ್ತಮ ಗೌರ್ಮೆಂಟ್ ಅಥವಾ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಅವರ PUC ಅಥವಾ ಡಿಗ್ರಿ ಮುಗಿಸಿದ ಮೇಲೆ ಇಂಥ ಒಂದು ಏನು ಕೋರ್ಸನ್ನು ಮಾಡಿ ಸ್ವಂತ ಉದ್ದಿಮೆ ಮಾಡುವಂಥದ್ದಾಗಲಿ ಅಥವಾ ಬೇರೆ ಕಡೆ ಕೆಲಸವನ್ನು ತಗೊಳ್ಳುವುದಿಲ್ಲಾಗಲಿ ಅದೇ ರೀತಿಯಲ್ಲಿ ಅವ್ರ ಪ್ಲೇಸ್ಮೆಂಟ್ ಕೂಡ 100% ಪ್ಲೇಸ್ಮೆಂಟ್ ಕೂಡ ಅವರು ಸಪೋರ್ಟ್ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಸೊ ಇವತ್ತು ಗ್ರ್ಯಾಜುಯೇಷನ್ ಡೇಗೆ ಬಂದಿದ್ದಾವೆ ಆ್ಯಂಡ್ ಚೇತನ ಬ್ಯೂಟಿ ಲಾಂಚ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್. ಒನ್ ಥಿಂಗ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇವತ್ತು ಗ್ರ್ಯಾಜುಯೇಟ್ ಆಗ್ತಾ ಇದ್ದಾರೆ ಫಸ್ಟ್ ಟೈಮ್ ಎವರ್. ಅಟ್ಸ್ ಅ ಕಾಸ್ಮೆಟಾಲಜಿಯಲ್ಲಿ ಆ್ಯಂಡ್ ನಾಟ್ ಓನ್ಲಿ ಕಾಸ್ಮೆಟಾಲಜಿ, ಅವರು ಸೈನ್ಸಲ್ಲಿ ಕೂಡ ಅಡ್ವಾನ್ಸ್ ಆಗಿದ್ದಾರೆ ಈಗ. ಬಿಕಾಸ್ ಈ ಎಜುಕೇಷನ್ ಸಿಸ್ಟಮಲ್ಲಿ ಕಾಸ್ಮೆಟಿಕ್ ಬಗ್ಗೆ ಮಾತ್ರ ಅಲ್ಲ, ಬಾಡಿ ಬಗ್ಗೆ, ಸೈನ್ಸ್ ಬಗ್ಗೆ, ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲಿಂಗ್ ಆಗಿ ಅವರಿಗೆ ಪ್ರಾಪರ್ ಎಕ್ಸಾಮಿನೇಷನ್ ಇರ್ತದೆ, ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇರ್ತದೆ. ಅದೆಲ್ಲ ಪಾಸಾಗಿ ಇವತ್ತು ಗ್ರ್ಯಾಜುಯೇಟ್ ಆದಂಥ ದೊಡ್ಡ ಬ್ಯಾಚ್ ಇವತ್ತು. ಆ್ಯಂಡ್ ಚೇತನ ಮ್ಯಾಮ್ ಬಗ್ಗೆ ಹೇಳೋದಾಗಿ ಶಿ ಈಸ್ ವೆರಿ ಮಚ್ ಅಡ್ವಾನ್ಸ್ಡ್. ಅವರಿಗೆ ತುಂಬ ಸರ್ಟಿಫಿಕೇಷನ್ಸ್ ಉಂಟು. ಅವರು ರಷ್ಯಾದಲ್ಲಿ ಹೋಗಿ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಬಂದವರು. ಆ್ಯಂಡ್ ಶಿ ಹ್ಯಾಸ್ 30+ years ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್. ಆ್ಯಂಡ್ ಐ ಆಮ್ ವೆರಿ ಮಚ್ ಶೋರ್ ದ್ಯಾಟ್ ಅವರದ್ದು ಸ್ಟೂಡೆಂಟ್ಸ್ ಎಲ್ಲ ತುಂಬ ಅಡ್ವಾನ್ಸ್ ಆಗಿದ್ದಾರೆ ಈಗ. ಆ್ಯಂಡ್ ದೇ ವಿಲ್ ಡೂ ವೆಲ್ ಇನ್ ದೇರ್ ಲೈಫ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಥ್ಯಾಂಕ್ ಯು. ಸೊ ನಾನು ಕಾಸ್ಮೆಟಾಲಜಿ ಕಾಸ್ಮೆಟಿಕ್ ಎನಟಮಿ ಕಲಿಸ್ತಾ ಇರೋದಿಲ್ಲಿ. ಹೇಳಿದಾಗೆ ಅದು ಸ್ಕಿನ್ ಬಗ್ಗೆ ಆಗಿರ್ಬೋದು, ಸೈನ್ಸ್ ರಿಲೇಟೆಡ್, ಎನಟಮಿ ರಿಲೇಟೆಡ್, ಎಲೆಕ್ಟ್ರೋ ಮೊಡ್ಯಾಲಿಟೀಸ್ ರಿಲೇಟೆಡ್, ಎಲೆಕ್ಟ್ರೋಥೆರಪಿ, ಮಷೀನ್ಸ್ ಬಗ್ಗೆ, ಅಲ್ಟ್ರಾಸೌಂಡ್ ಬಗ್ಗೆ, ಅದರ ಬಗ್ಗೆ ಎಲ್ಲ ಕಲಿಸ್ತಾ ಇದ್ದೀನಿ ನಾನು. ಹೌದು, ಪ್ರಾಕ್ಟಿಕಲ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಎರಡರಲ್ಲೂ ಕಲಿಸಿ ಎಕ್ಸಾಮಿನೇಷನ್ ಎಲ್ಲ ಇಟ್ಟು ಕಲಿತು ಗ್ರ್ಯಾಜುಯೇಟ್ ಆಗುವಂಥ ಸ್ಟೂಡೆಂಟ್ಸ್ ಇವತ್ತು. ಸೊ ನಾನು ಫಿಸಿಯೋಥೆರಪಿಸ್ಟ್. ಆ್ಯಕ್ಚುಲಿ ನಾನು KIMSಯಿಂದ ಗ್ರ್ಯಾಜುಯೇಟ್ ಆಗಿದ್ದು. ಆ್ಯಂಡ್ ಈಗ ಗ್ರ್ಯಾಜುಯೇಟ್ ಆಗಿ ಅದು ಈಗ ಎಜುಕೇಟರ್ ಆಗಿ ಬಂದಿದ್ದಾನೆ ಇಲ್ಲಿ. ಎಜುಕೇಟರ್ ಬಂದು ನನ್ನ ಸಬ್ಜೆಕ್ಟ್ಸ್ ಅಲ್ಲದೆ ಅನಾಟಮಿ, ಫಿಸಿಯಾಲಜಿ, ಬಾಡಿಯಲ್ಲಿ ಹೇಗೆಲ್ಲ ಕಾಸ್ಮೆಟಿಕ್ ರಿಲೇಟೆಡಲ್ಲಿ ಹೇಗೆಲ್ಲ ಸೆಟ್ ಆಗ್ಬೋದು ಅದರ ಬಗ್ಗೆ ಎಲ್ಲ ಕಲಿಸ್ತಾ ಇದ್ದೇನೆ ಈಗ. ಹಾಯ್, ನಾನು ಚೇತನಾಸ್ ಅಕಾಡೆಮಿ ಮತ್ತು ಚೇತನಾಸ್ ಬ್ಯೂಟಿ ಲಾಂಜ್ ಮಾಲಕ್ಕಿ. ಇವತ್ತು ನಾವು ಚೇತನಾಸ್ ಅಕಾಡೆಮಿಯಲ್ಲಿ ನಾವು ಬ್ಯೂಟಿ ಕಾಸ್ಮೆಟಾಲಜಿ ಸ್ಟೂಡೆಂಟಿದು ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀವಿ. ಇದು ನನಗೆ ಬಹಳಷ್ಟು ಸ್ಪೆಷಲ್. ಬಹಳಷ್ಟು ನಾವು ಗ್ರ್ಯಾಜುಯೇಷನ್ ಡೇ ಅನ್ನು ಮಾಡಿದ್ದೀನಿ. ಇದು ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ಒಂದು ದೊಡ್ಡ ಗ್ರೂಪ್ ಆಫ್ ಸ್ಟೂಡೆಂಟ್ ಅಂದರೆ 11 ಸ್ಟೂಡೆಂಟ್ಸ್ ಬ್ಯೂಟಿ ಕಾಸ್ಮೆಟಾಲಜಿಗೆ ಪಾಸಾಗಿ ಹೋಗ್ತಾ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ಎಲ್ಲಿ ಕೂಡ ಕೇಳಿದರೂ ಕೂಡ ಮೇಕಪ್ ಬಿಟ್ಟರೆ ಬೇರೆ ಯಾವುದು ಕೂಡ ಇರೋದಿಲ್ಲ. ಸೊ ಇವತ್ತು ಈ ಬ್ಯೂಟಿ ಕಾಸ್ಮೆಟಾಲಜಿ ಅಂದರೆ ನಮ್ಮ ಬ್ಯೂಟಿ ಪಾರ್ಲರ್ಗಳು ಬಹಳಷ್ಟು ಬೆಳೀತಾ ಇದೆ. ಆದರೆ ಒಂದು ಉತ್ತಮ ರೀತಿಯ ಟ್ರೈನಿಂಗ್ ಕೊಡುವಂಥ ಪಾರ್ಲರ್ಗಳು, ಅಕಾಡೆಮಿಗಳು ಮಂಗಳೂರಲ್ಲಿ ಬಹಳಷ್ಟು ಕಡಿಮೆ ಇದೆ. ಅದರಲ್ಲಿ ಕೂಡ ನಾನು ಬಹಳಷ್ಟು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮಾಡಿಕೊಂಡು ಸಿಡಸ್ಕೋ ಕ್ವಾಲಿಫೈಡ್ ಝೂರಿಚ್ ಎಕ್ಸಾಮಿನೇಷನ್ ಜೊತೆ ಭಾಳಷ್ಟು ಕಂಟ್ರಿ ಟ್ರಾವೆಲ್ ಮಾಡಿಕೊಂಡು ಈ ಕೋರ್ಸ್ಗಳನ್ನು ನಾನು ಹೇಳಿಕೊಡ್ತಾ ಇದ್ದೀನಿ. ಕೆಲವೊಮ್ಮೆ ನಮಗೂ ಮನಸ್ಸಿಗೆ ಬೇಸರ ಆಗುತ್ತೆ. ಯಾಕಂತ ಹೇಳಿದರೆ ತಂದೆ ತಾಯಿಗಳು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ಕೊಳ್ತಾರೆ, ಗಂಡಂದಿರೇನೋ ದುಡ್ಡು ಕೊಟ್ಟು ಕಳಿಸ್ತಾರೆ, ಇವ್ರು ಕಲೀಲಿ ಏನಾದಾಗಲಿ ಅಂತ. ಕೆಲವು ಮಕ್ಕಳು ಏನಂತ ಹೇಳಿದ್ರೆ ಕಲಿಯಲ್ಲ, ಟೈಮ್ ವೇಸ್ಟ್ ಮಾಡ್ತಾರೆ. ಇದನ್ನು ನೋಡುವಾಗ ಬಹಳಷ್ಟು ಮನಸ್ಸಿಗೆ ನೋವಾಗುತ್ತೆ. ಬಟ್ ನಾನು ಕಲಿಸೋದು ನಿಲ್ಲಿಸಿದರೆ ಬ್ಯೂಟಿ ಕಾಸ್ಮೆಟಾಲಜಿ ನಾನು ಇಷ್ಟು ವರ್ಷ ಕಲಿತಂಥ ವಿದ್ಯೆಯನ್ನು ನಾನು ಇನ್ನು ಬರುವಂಥ ಜನ್ರೇಷನ್ಗೆ ಕೊಡಲೇಬೇಕಂತ ಒಂದು ಹುಮ್ಮಸ್ಸಿನಿಂದಾಗಿ ನಾನು ಇಂಥ ಕ್ಲಾಸ್ಗಳನ್ನು ಪದೇ ನಡೆಸ್ತಾ ಇದ್ದೀನಿ. ಅದರ ಜೊತೆ ನಾವು ಗೌರ್ಮೆಂಟ್ ಅಪ್ರೂವ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಜೊತೆ ಕೂಡ ಕೆಲವು 30 days ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದೀವಿ ನಾವು. ಸೊ ನಮ್ಮಲ್ಲಿ ಬ್ಯೂಟಿ ಕೋರ್ಸ್ ಮತ್ತು ಬ್ಯೂಟಿ ಕಾಸ್ಮೆಟಾಲಜಿ ಕೋರ್ಸ್, ನಂತರ ಮೇಕಪ್ ಆರ್ಟಿಸ್ಟ್ ಕೋರ್ಸ್, ನೇಲ್ ಆರ್ಟ್ ಕೋರ್ಸ್, 30 days ಇದು ಶಾರ್ಟ್ ಟರ್ಮ್ ಕೋರ್ಸ್ ಕೂಡ ನಾವು ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಗ್ರ್ಯಾಜುಯೇಷನ್ ಡೇಯನ್ನು ಸೆಲೆಬ್ರೇಷನ್ ಮಾಡೋಣ. ನಮ್ಮ ಟ್ರೈನಿಂಗ್ ಪ್ರೋಗ್ರಾಮಿಗೆ ನನ್ನ ಹೆಮ್ಮೆ ವಿಷಯ ಏನಂತ ಹೇಳಿದರೆ, ನಮ್ಮ ಟ್ರೈನಿಂಗ್ ಪ್ರೋಗ್ರಾಮಿಗೆ ಲಕ್ಷದೀಪದಿಂದನೂ ಕೂಡ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಕಾರ್ಕಳ, ಉಡುಪಿ, ಬೆಳ್ತಂಗಡಿ, ಅದು ಕೂಡ 2 hours ಜರ್ನಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಆ ಚಿಕ್ಕ ಮಕ್ಕಳನ್ನು ಬಿಟ್ಕೊಂಡು ಈ ಕೋರ್ಸನ್ನು ಬರುವಂಥದ್ದು. ಸಾಧಾರಣ ನಮ್ಮ ಇಲ್ಲಿ ಬ್ಯೂಟಿ ಕೋರ್ಸ್ ಅಂತ ಹೇಳಿದರೆ ನಮ್ಮ ಜೊತೆ 1-2 ತಿಂಗಳಿರೋ ಮಕ್ಕಳೆಲ್ಲ 6 months-ಇಂದ 1 ವರ್ಷ ಜೊತೆ ನಮ್ಮ ಜೊತೆ ಇದ್ದು ಟ್ರೈನಿಂಗನ್ನು ಪಡ್ಕೊಂಡು ಈ ಸರ್ಟಿಫಿಕೇಷನ್ ತಗೊಳ್ಳುವಂಥ ಆ ಸಂತೋಷ ಅವರಲ್ಲಿ ಕೂಡ ನಾನು ನೋಡ್ತಾ ಇದ್ದೇನೆ. ಇವತ್ತೇನು ಸ್ಪೆಷಲ್ ಏನಂತ ಹೇಳಿದ್ರೆ, ನಾನೇ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮಕ್ಕಳಿಗೆ ನಾನು ಊಟ ಹಾಕ್ತಾ ಇದ್ದೀನಿ. ಇದು ನನ್ನ ಸ್ಪೆಷಾಲಿಟಿ ಇವತ್ತಿದು.
ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಫಾತಿಮಾ ಜೋರ್ ಅಂತ. ನಾನು ಅರೆಕಳದಿಂದ ಬಂದಿದ್ದೇನೆ. ನನ್ನ ಮಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿವರೆಗೆ ನಾನು ಬಂದಿದ್ದೇನೆ. ಇದು ಚೇತನ ಕಾಸ್ಮೆಟಾಲಜಿ ಕೋರ್ಸಲ್ಲಿ ಪ್ರೀತಿಯನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ನೀಡಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅವರು ಉನ್ನತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಚೇತನ ಒಳ್ಳೆಯ ರೀತಿಯಲ್ಲಿ ಇದ್ದು ಇನ್ನೂ ಕೂಡ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಲು ಅವರಿಗೆ ದೇವರು ಆರೋಗ್ಯವನ್ನು ನೀಡಿಕೊಂಡು ಅವರಿಗೆ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಧನ್ಯವಾದವನ್ನು ಅರ್ಪಿಸ್ತೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ